ನಿರ್ಭಯ ಪ್ರಕರಣ ಗಲ್ಲು ಶಿಕ್ಷೆ ಕಾಯಂಗೊಳಿಸಿದ ಸುಪ್ರೀಂ ಕೋರ್ಟ್. ಹೆತ್ತವರು ಊರವರಿಗೆ ಸಂಭ್ರಮಾಚರಣೆ. ನಿರ್ಭಯ ಮೇಲೆ ಅತ್ಯಾಚಾರ ಎಸಗಿ ಕೊಂದವರಿಗೆ ಗಲ್ಲು ಶಿಕ್ಷೆ ಕಾಯಂಗೊಳಿಸಿದ್ದಾರೆ. ಸುಪ್ರೀಂ ಕೋರ್ಟ್ ನಿರ್ಧಾರದಿಂದಾಗಿ ನಿರ್ಭಯ ಹುಟ್ಟೂರು ಬಲಿಯಾ ಜಿಲ್ಲೆಯ ಮೆಡವರ ಕೆಲನ್ ಗ್ರಾಮದ ಜನರು ಸಂಭ್ರಮಾಚರಣೆಯಲ್ಲಿದ್ದಾರೆ. ನಿರ್ಭಯ ಮೇಲೆ ಅತ್ಯಾಚಾರ ಎಸಗಿ ಕೊಲೆ ಮಾಡಿದವನನ್ನ ತಕ್ಷಣವೇ ನೇಣಿಗೆ ಹಾಕಬೇಕು ಎಂದು ಊರಿನ ಜನರು ಒತ್ತಾಯಿಸಿದ್ರು. ಗ್ರಾಮದ ಜನರು ಸಿಹಿ ಹಂಚಿದ್ದಾರೆ. ಗ್ರಾಮ ದೇವತೆಗೆ ಹಾಲಿನ ಅಭಿಷೇಕ ಮಾಡಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ನ್ಯಾಯಾಂಗದ ಮೇಲೆ ತಮ್ಮ ನಂಬಿಕೆ ಇನ್ನಷ್ಟು ಗಟ್ಟಿಯಾಗಿದೆ ಎಂದು ನಿರ್ಭಯ ಹೆತ್ತವರು ಪ್ರತಿಕ್ರಿಯೆ ನೀಡಿದ್ದಾರೆ. ಇಂತಹ ಹೀನ ಕೃತ್ಯಗಳನ್ನ ಎಸಗುವವರಿಗೆ ಸುಪ್ರೀಂ ಕೋರ್ಟ್ನ ನಿರ್ಧಾರ ದೃಢವಾದ ಸಂದೇಶವಾಗಿದೆ. ಹೆಣ್ಣು ಮಕ್ಕಳು ಮತ್ತು ಮಹಿಳೆಯರ ಮೇಲೆ ದೌರ್ಜನ್ಯ ಎಸಗುವವರ ವಿರುದ್ಧ ಗಟ್ಟಿ ಕ್ರಮ ಕೈಗೊಳ್ಳುವಂತೆ ಪ್ರಧಾನಿಯನ್ನ ಕೋರುತ್ತೇನೆ ಎಂದು ನಿರ್ಭಯ ತಾಯಿ ಆಶಾದೇವಿ ಹೇಳಿದ್ದಾರೆ. ತಪ್ಪಿತಸ್ಥರನ್ನ ಇಷ್ಟು ಹೊತ್ತಿಗಾಗ್ಲೇ ಗಲ್ಲಿಗೇರಿಸಿದ್ರೆ ದೇಶದಲ್ಲಿ ಅತ್ಯಾಚಾರದಂತಹ ಹೀನ ಕೃತ್ಯಗಳು ಈಗ ನಡೆಯುತ್ತಲೇ ಇರಲಿಲ್ಲ ಎಂದು ನಿರ್ಭಯ ಅಜ್ಜ ಲಾಲ್ಜಿ ಸಿಂಗ್ ಹೇಳಿದ್ರು. ಅಪರಾಧಿಗಳನ್ನ ತಕ್ಷಣವೇ ಗಲ್ಲಿಗೆ ಹಾಕಬೇಕು ಎಂದು ಅವರು ಆಗ್ರಹಿಸಿದ್ದಾರೆ. ತಪ್ಪಿತಸ್ಥರನ್ನ ಎಷ್ಟು ಸಾಧ್ಯವೋ ಅಷ್ಟು ಬೇಗ ಗಲ್ಲಿಗೆ ಏರಿಸಬೇಕು. ಒಂದಲ್ಲ ಒಂದು ನೆಪವೊಡ್ಡಿ ಅವರ ಗಲ್ಲು ಶಿಕ್ಷೆಗೆ ತಡೆ ಒಡ್ಡಲು ಅವಕಾಶವನ್ನ ಕೊಡಬಾರದು. ಅವರನ್ನ ನೇಣಿಗೆ ಹಾಕಿದಾಗ ಮಾತ್ರ
ನಮ್ಮ ದಿಟ್ಟ ಹುಡುಗಿಗೆ ನ್ಯಾಯ ದೊರೆಯಲು ಸಾಧ್ಯ ಎಂದು ಗ್ರಾಮದ ಮುಖ್ಯಸ್ಥೆ ಸವಿತಾ ದೇವಿ ಹೇಳಿಕೆ ನೀಡಿದ್ದಾರೆ. ಥೈಲ್ಯಾಂಡ್ ಇಲ್ಲಿನ ಥಾಮ್ ಲುವಾ ಗುಹೆಯೊಳಗೆ 2 ವಾರಗಳಿಂದ ಸಿಲುಕಿರುವ ಫುಟ್ಬಾಲ್ ತಂಡದ 12 ಬಾಲಕರು ಹಾಗೂ ಒಬ್ಬ ತರಬೇತುದಾರನ ರಕ್ಷಣಾ ಕಾರ್ಯವು ಇಡೀ ಜಗತ್ತಿನ ಗಮನ ಸೆಳೆದಿದೆ. ದೇಶ ವಿದೇಶದ ತಜ್ಞರ ಸಹಾಯದಿಂದ ಭಾನುವಾರ ಹಾಗೂ ಸೋಮವಾರ ತಲಾ 4 ರಕ್ಷಣೆ ಮಾಡಲಾಗಿದೆ. ಉಳಿದವರಿಗಾಗಿ ಕಾರ್ಯಾಚರಣೆ ಮುಂದುವರೆದಿದೆ. ಸಿಲುಕಿದ್ದು ಹೇಗೆ? 11 ರಿಂದ 16 ವರ್ಷದ 12 ಬಾಲಕರು ಹಾಗೂ ಒಬ್ಬ ತರಬೇತುದಾರ ಜೂನ್ 23ರಂದು ಮ್ಯಾನ್ಮಾರ್ ಗಡಿಯ ಗುಹೆಯನ್ನ ಪ್ರವೇಶ ಮಾಡಿದ್ರು. ಭಾರೀ ಮಳೆ ಬಂದಿದ್ದರಿಂದ ಅವರೆಲ್ಲರೂ ಹೊರ ಬರಲಾಗದೆ ಅಲ್ಲೇ ಸಿಲುಕಿಕೊಂಡ್ರು. 10 ದಿನಗಳ ಶೋಧದ ಬಳಿಕ ನೀರು ಇರದ ಕಿರಿದಾದ ಜಾಗವೊಂದರಲ್ಲಿ ಈ ತಂಡ ಪತ್ತೆಯಾಗಿತ್ತು. ಗುಹೆಯಲ್ಲಿ ಪ್ರವಾಹದ ನೀರು ತುಂಬಿದ್ರಿಂದ ಅವರನ್ನ ಹೊರತರುವಂತಹ ಕೆಲಸಕ್ಕೆ ಅಡ್ಡಿಯಾಗಿತ್ತು. ಕಾರ್ಯಾಚರಣೆ ಹೀಗಿತ್ತು. ಆಮ್ಲಜನಕ ಸಿಲಿಂಡರ್ಗಳ ಜೊತೆ ತಜ್ಞರು ಈಜಿಕೊಂಡು ಗುಹೆಯೊಳಗೆ ತೆರಳಿದ್ರು. ಒಬ್ಬ ಬಾಲಕನಿಗೆ 2 ಮುಳುಗು ತಜ್ಞರು ಜೊತೆಯಾಗಿ ಒಟ್ಟು 4 ಹೊರತಂದಿದ್ದಾರೆ. ವಾಪಸ್ ಬರುವಾಗ ಮಾರ್ಗದ ಗುರುತಿಗಾಗಿ ಹಗ್ಗವನ್ನ ಬಳಸಲಾಗಿತ್ತು. ಗುಹೆಯ ಚಿತ್ರಣ ಅರಿತಿದ್ದ ಕಾರಣ ಭಾನುವಾರ ರಕ್ಷಣೆಗೆ ತೆರಳಿದ ತಂಡವನ್ನೇ ಸೋಮವಾರ ಕಳಿಸಲಾಗಿತ್ತು. ಕಾರ್ಯಾಚರಣೆಗೆ 3 ರಿಂದ 4 ದಿನ ಬೇಕಾಗಬಹುದು ಎಂದು ಅಂದಾಜು ಮಾಡಲಾಗಿತ್ತು. ಆದರೆ ಕಾರ್ಯಾಚರಣೆ ಶೀಘ್ರದಲ್ಲೇ ಮುಗಿಯುವ ಸಾಧ್ಯತೆ ಇದೆ. ಅಡ್ಡಿಯಾಗಿರುವಂತಹ ಅಂಶಗಳು: ಮಳೆ ಹಾಗೂ ಪ್ರವಾಹ ಹೆಚ್ಚಿದ್ದರಿಂದ ಗುಹೆಯಲ್ಲಿ ನೀರಿನ ಮಟ್ಟ ದಿನೇ ದಿನೇ ಏರಿಕೆಯಾಗುತ್ತಿತ್ತು. ಗುಹೆಯಲ್ಲಿ ಕಡಿಮೆಯಾಗುತ್ತಿರುವ ಆಮ್ಲಜನಕ ಪ್ರಮಾಣ. ಈ ಮಾರ್ಗದಲ್ಲಿ ಕೆಲವು ಕಿರಿದಾರಿಗಳು ಅಡ್ಡಿಯಾಗಿತ್ತು. 2 ಕಿಲೋಮೀಟರ್ನಷ್ಟು ಮಾರ್ಗ ಸಂಪೂರ್ಣ ಕತ್ತಲಾಗಿದ್ರಿಂದ ಈ ಕತ್ತಲಿನಲ್ಲಿಯೇ ಈಜಿಕೊಂಡು ಹೋಗಬೇಕಿತ್ತು. ಸಿಲುಕಿರುವ ಯಾರೊಬ್ಬರಿಗೂ ಸ್ಕೂಬಾ ಡೈವಿಂಗ್ ಅನುಭವ ಇರಲಿಲ್ಲ. ರಕ್ಷಣಾ ತಂಡದಲ್ಲೇ ವಿದೇಶದ 13 ಮಂದಿ ಮುಳುಗು ತಜ್ಞರು. ಖ್ಯಾತ ಮುಳುಗು ತಜ್ಞ ರಿಚರ್ಡ್ ಹ್ಯಾರಿಸ್, 5 ಮಂದಿ ಥಾಮ್ ನೇವಿ ಸೀಲ್ಡ್ ಸಿಬ್ಬಂದಿ, ಆಸ್ಟ್ರೇಲಿಯಾದ 19 ಯೋಧರು ಹಾಗೂ ಒಬ್ಬ ವೈದ್ಯ. ಕುಂದಾಪುರ ತಾಲೂಕಿನ ಗಂಗೊಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಅರಾಟಿಯಲ್ಲಿರುವ ಸಿಗಡಿ ಕೆರೆಗೆ ದುಷ್ಕರ್ಮಿಗಳು ಭಾನುವಾರ ತಡರಾತ್ರಿ ಕೆಮಿಕಲ್ ಸಿಂಪಡಿಸಿದ ಪರಿಣಾಮ ಸುಮಾರು 9 ಟನ್ಗೂ ಅಧಿಕ ಸಿಗಡಿ ನಾಶವಾದ ಕಳವಳಕಾರಿ ಘಟನೆ ವರದಿಯಾಗಿದೆ. ಬಂಟ್ವಾಡಿ ನಿವಾಸಿ ನರಸಿಂಹ ಮಗುವೀರ ಎಂಬುವರಿಗೆ ಸಂಬಂಧಪಟ್ಟಂತೆ 2 ಸಿಗಡಿ ಕೆರೆಗೂ ದುಷ್ಕರ್ಮಿಗಳು ಕೆಮಿಕಲ್ ಸಿಂಪಡಿಸಿದ್ದರಿಂದ ಸುಮಾರು 35 ಲಕ್ಷ ರೂಪಾಯಿಯಷ್ಟು ನಷ್ಟ ಸಂಭವಿಸಿದೆ ಎಂದು ಅಂದಾಜಿಸಲಾಗಿದೆ. ಉತ್ತರ ಪ್ರದೇಶದ ಈರುವರು ಕಾವಲು ಕಾಯುತ್ತಿತ್ತು. ಸಿಗಡಿ ಸಾಕಷ್ಟು ಬೆಳೆದಿದ್ದರಿಂದ ಸಿಗಡಿ ಕೆರೆ ಪಾಲಿಕ ನರಸಿಂಹ ಮೊಗವೀರರು ಕೂಡ ರಾತ್ರಿ ವೇಳೆಯಲ್ಲಿ ಕಾಯಲು ಬರುತ್ತಿದ್ರು. ಭಾನುವಾರ ರಾತ್ರಿಯೂ ಕೂಡ 12:30ಕ್ಕೆ ಕೆರೆ ಸುತ್ತ ತಿರುಗಿ ಮರಳಿ ಶೆಡ್ನಲ್ಲಿ ಮಲಗಿದ್ರು. ಮತ್ತೆ 4:30ರ ಸುಮಾರಿಗೆ ಎದ್ದು ಬ್ಯಾಟರಿ ಹಿಡಿದು ನೋಡುವಾಗ ಸಣ್ಣ ಪ್ಲಾಸ್ಟಿಕ್ ಡಬ್ಬ ಕೆರೆಯಲ್ಲಿ ತೇಲುತ್ತಿತ್ತು. ಇದನ್ನ ಗಮನಿಸಿದ ನರಸಿಂಹ ಅವರು ಕೆಲಸಗಾರರನ್ನ ಎಬ್ಬಿಸಿ ಹತ್ತಿರ ಹೋಗಿ ನೋಡಿದಾಗ ಕೃತ್ಯ ಬೆಳಕಿಗೆ ಬಂದಿದೆ. ಅಷ್ಟರಲ್ಲಾಗ್ಲೇ ಸಿಗಡಿಗಳು ಕೆರೆಯಲ್ಲಿ ತೇಲಲು ಆರಂಭಿಸಿತ್ತು. ಕೂಡಲೇ ಸಮೀಪದಲ್ಲಿರುವ ಇನ್ನೊಂದು ಕೆರೆಯಲ್ಲಿ ನೋಡಿದಾಗಲೂ ಅಲ್ಲಿಯೂ ಪ್ಲಾಸ್ಟಿಕ್ ಡಬ್ಬ ತೇಲುತ್ತಿತ್ತು. ಈ ಹಿಂದೆಯೂ ಕೂಡ ಸಣ್ಣ ಡಬ್ಬದಲ್ಲಿ ಕಿಡಿಗೇಡಿಗಳು ಕೆಮಿಕಲ್ ಸಿಂಪಡಿಸಿ ಪರಾರಿಯಾಗಿದ್ರು. ಆಗಲೂ ಸ್ವಲ್ಪ ಪ್ರಮಾಣದಲ್ಲಿ ಸಿಗಡಿಗಳು ನಾಶವಾಗಿದ್ದವು.
ಸಿಗಡಿ ಮರಿ ಕೆರೆಗೆ ಬಿಟ್ಟು ಸುಮಾರು 110 ದಿನಗಳಾಗಿತ್ತು. ಇನ್ನೇನು 3-4 ದಿನದಲ್ಲಿ ಹಾರ್ವೆಸ್ಟ್ ಮಾಡಿ ಮಾರುಕಟ್ಟೆಗೆ ಮಾರುವವರಿದ್ದರು ಎನ್ನಲಾಗಿದೆ. ಈ ಕುರಿತು ಮಾಧ್ಯಮದ ಮುಂದೆ ತಮ್ಮ ನೋವನ್ನ ಹಂಚಿಕೊಂಡ ನರಸಿಂಹ ಮೊಗವೀರರು, ಸಿಗಡಿಗಳು ಸಾಕಷ್ಟು ಬೆಳೆದಿತ್ತು, ಅದನ್ನ 3-4 ದಿನಗಳಲ್ಲಿ ಹಿಡಿದು ಮಾರುಕಟ್ಟೆಗೆ ಮಾರುತ್ತಿದ್ವು. 100ಕ್ಕೂ ಅಧಿಕ ದಿನಗಳ ಕಾಲ ಸಿಗಡಿ ಪಾಲನೆ ಮಾಡಿದ್ದೆವು. ನನ್ನ ಪತ್ನಿಯ ಚಿನ್ನಾಭರಣಗಳೆಲ್ಲವೂ ಅಡವಿಟ್ಟಿದ್ದೇನೆ. ನನಗ್ಯಾರೂ ಶತ್ರುಗಳಿಲ್ಲ. ಈ ಹಿಂದೆ ನನ್ನ ಜತೆ ಸಿಗಡಿ ಕೃಷಿಯಲ್ಲಿ ಪಾರ್ಟ್ನರ್ ಆಗಿದ್ದವರ ಜೊತೆಯಲ್ಲಿ ಸಣ್ಣ ಮನಸ್ತಾಪ ನಡೆದಿತ್ತು ಅಷ್ಟೇ. ಆ ವೇಳೆಯಲ್ಲಿ ನನಗೂ ಮತ್ತು ಅವರ ನಡುವೆ ಸಣ್ಣ ಜಗಳವೂ ನಡೆದಿತ್ತು. ಅವರೇ ಈ ಕೃತ್ಯವೆಸಗಿರುವ ಶಂಕೆ ವ್ಯಕ್ತವಾಗುತ್ತಿದೆ ಎಂದು ಕಣ್ಣೀರಾದರು. ಸ್ಥಳಕ್ಕೆ ಗಂಗೊಳ್ಳಿ ಪೊಲೀಸರು ಆಗಮಿಸಿ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ಈಗ ಲಾಸ್ಟ್ ಸ್ಟೇಜ್ನಲ್ಲಿ ಇರ್ತದೆ, ಆವಾಗ ನಾವು ಒಂದು ಸ್ವಲ್ಪ ಜವಾಬ್ದಾರಿಯಲ್ಲಿ ಇರ್ತೇವೆ. ಅಂದರೆ ಲಾಸ್ಟ್ ಸ್ಟೇಜ್ನಲ್ಲಿ ಏನೂ ಆಗ್ಬೋದು ಅಂತ. ಅದಕ್ಕೆ ನಾನು ಒಂದು 15 ದಿವಸದಿಂದ ಇಲ್ಲೇ ನಾನು ವಾಸ್ತವವಾಗಿ ಇಲ್ಲೇ ಮಲಗ್ತಾ ಇದ್ದೆ. ಸುಮಾರು 12:30 ಗಂಟೆ ರಾತ್ರಿಗೆ ಸಹ ನಾನು ಎದ್ದು ಒಮ್ಮೆ ಎಲ್ಲ ಕಡೆ ಟಾರ್ಚ್ ಹೊಡೆದು ಆಮೇಲೆ ಕೆರೆಗೆ ಸಹ ಹೊಡೆದೆ. ಕೆರೆಗೆ ಹೊಡೆದು ನೋಡುವಾಗ ಚಟ್ಲಿ ಎಲ್ಲ ಕರೆಕ್ಟಾಗಿತ್ತು, ಅದು ಏರೇಟ್ರ್ ಚಾಲು ಇತ್ತು, ಚಟ್ಲಿ ಎಲ್ಲ ಸೈಡ್ನಲ್ಲಿ ಇತ್ತು. ಆಮೇಲೆ ನಾನು ಹೋಗಿ ಮಲಗಿದೆ. ಮಲಗಿದ ನಂತರ ಬೆಳಿಗ್ಗೆ 4:15 ಎಚ್ಚರಿಕೆ ಆಗಿದೆ. 4:15 ಎಚ್ಚರಿಕೆ ಆಗಿ ಅದೇ ಸೇಮ್ ನಾನು ಪಾಂಡಿಗೆ ಬ್ಯಾಟ್ರಿ ಹೊಡೆದು ನೋಡುವಾಗ ಒಂದು ಬಕೆಟ್ ಇತ್ತು. ಆ ಬಕೆಟ್ ಇದ್ದದ್ದು ನಂಗೆ ಆಶ್ಚರ್ಯ ಇತ್ತು, ಇದೆಂಥ ಬಕೆಟಪ್ಪ ಇಲ್ಲ ಅಂತ ನಾನು ಆಶ್ಚರ್ಯದಿಂದ ನೋಡಿ ಆ ಬದಿಯಲ್ಲಿ ಇದು ಹೊಡೆದವಾಗ ಅಲ್ಲಿ ಚಟ್ಲಿ ಸತ್ತಿದ್ದೆಲ್ಲ ಇತ್ತು. ಆವಾಗ ನನ್ನ ಕೆಲಸದವ್ರನ್ನ ಎಬ್ಸಿ ನಾನು ಅದನ್ನ ಚಟ್ಲಿ ಆ ಬಕೆಟನ್ನು ಮೇಲೆ ಎತ್ತಿ ಅದು ಎಂಥ ಬಕೆಟ್ ನೋಡು ಅಂತ ನೋಡಿ ಅವಾಗ ಕೆಳಗೆ ಇಳಿಸಿ ನೋಡುವಾಗ ಎಲ್ಲ ಚಟ್ಲಿ ಫ್ಲಾಟಾಗಿ ಹೋಗಿದೆ, ಸತ್ತು ಹೋಗಿದೆ. 2 ಕೆರೆಯಲ್ಲಿ. ಸರ್ ನಮಗೆ ಎಷ್ಟು ನಷ್ಟ ಆಗಿರ್ಬೋದು? ಇದು ಸಾಧಾರಣ ನಮ್ದೀಗ ಆ್ಯಕ್ಚುಲಿ ನನ್ನ ಖರ್ಚೆ ಸಾಧಾರಣ 30-35 ಲಕ್ಷ ಎಕ್ಸ್ಪೆಂಡಿಚರ್ ಆಗಿದೆ ಆಲ್ರೆಡಿ ಇದು ಖರ್ಚು. ಯಾಕಂದರೆ ಚಟ್ಲಿ ಕೆರೆಯಲ್ಲಿ ಎಲ್ಲರಿಗೂ ಗೊತ್ತಿದೆ, ಈಗ ನಿಮಗೂ ರಿಪೋರ್ಟರಿಗೂ ಗೊತ್ತಿದೆ ಇದರದ್ದು ಹೈ ಇನ್ವೆಸ್ಟ್ಮೆಂಟ್. ಹಾಗೆ ಇದು ನಾನು ಮತ್ತೆ ಸಾಲ ಎಲ್ಲ ಮಾಡಿ ಹಾಕಿದ್ದೆ. ಬೇರೆ ಮಿಸಸ್ ಚಿನ್ನ ಸಹ ಇಟ್ಟಿದ್ದೆ ನಾ ಬ್ಯಾಂಕ್ನಲ್ಲಿ. ಈ ಥರ ಆಗಿದೆ. ಯಾಕಂದರೆ ನಂದು ಒಂದೇ ಕೆರೆ ಇದ್ದಿತ್ತು, ಮತ್ತೊಂದು ಕೆರೆ ಮಾಡೋ ಒಂದು ಪಾರ್ಟ್ನರ್ ತಗೊಂಡೆ. ಅದು ಏನು ವ್ಯವಹಾರದಲ್ಲಿ ಹೆಚ್ಚು ಕಡಿಮೆ ಆಗಿ ನಾನು ಪಾರ್ಟ್ನರ್ಶಿಪ್ ಸುಮಾರೆಲ್ಲ ಅದು ಇಲ್ಲಿ ನಮ್ಮ ಸಂಘಟನೆ ಕೆಲವರಿಗೆಲ್ಲ ಗೊತ್ತುಂಟು. ಯಾಕಂದರೆ ಅಲ್ಲಿ ನ್ಯಾಯ ತೀರ್ಮಾನ ಮಾಡಿ ಅವ ಕಡೆಗೇನು ದೇವ್ರ ಸುದ್ದಿ ಹೇಳಿ ಹೋಗಿದ್ದ. ಅದೆಲ್ಲ ಲೆಕ್ಕದಲ್ಲಿ ಹೆಚ್ಚು ಕಡಿಮೆ ಆಗಿದೆ ಅಂತ ಅವ್ನು ಸಿಕ್ಕಿದ್ದ ದೇವ್ರ ಸುದ್ದಿ ಹೇಳಿ ಹೋಗಿದ್ದಾನೆ. ಅದ್ರ ಮೇಲೆ ನನಗೆ ಗೊತ್ತಿಲ್ಲ ಅವ ಇಂಥದ್ದು ಮೋಸ ಮಾಡ್ತಾನಂತ ನಂಗೆ ಗೊತ್ತಿಲ್ಲ. ಯಾರೋ ಮಾಡಿದ್ದಾರೆ, ನಾನು ನೋಡಿಲ್ಲ. ಆದರೆ ನನಗೆ ಮತ್ತಾರೂ ದ್ವೇಷದವರು ಇಲ್ಲ ಇಲ್ಲಿ. ಬೇರೆ ಏನು ಜಗಳ ಇಲ್ಲ. ಇದೇ ದ್ವೇಷದಿಂದ ಮಾಡಿರ್ಬೋದು ಏನು. ಸರಿ, ನನ್ನ ಹೆಸರು ನರಸಿಂಹ ಮೊಗವೀರ. ಪೊಲೀಸರಿಗೆ ಸವಾಲೊಡ್ಡಿದೆ ಸೈಬರ್ ಅಪರಾಧ. ಡಾಕ್ಟರ್ ಮಾಜಿ ಶಾಸಕರನ್ನೇ ಬಿಟ್ಟಿಲ್ಲ ಈ ದಂಧೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೆಚ್ಚುತ್ತಿದೆ ಪ್ರಕರಣಗಳು. ನಗರದಲ್ಲಿ ಸೈಬರ್ ಕ್ರೈಮ್ ಅಪರಾಧಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿದ್ದು, ಒಂದೇ ತಿಂಗಳಲ್ಲಿ 12ಕ್ಕೂ ಅಧಿಕ ಪ್ರಕರಣಗಳು ನಡೆದಿದೆ. ಇದರ ಜಾಡು ಹಿಡಿದು ತನಿಖೆ ನಡೆಸುವುದು ಪೊಲೀಸರಿಗೆ ದೊಡ್ಡ ಸವಾಲೇ ಆಗಿದೆ. ಗುರುವಾರವಷ್ಟೇ ಮಾಜಿ ಶಾಸಕರೊಬ್ಬರ ಮೋಸದ ಜಾಲಕ್ಕೆ ಬಿದ್ದ ಸಂಭಾಷಣೆಯ ತುಣುಕು ಇಲ್ಲಿದೆ. ಈ ದಂಧೆ ಸ್ಮಾರ್ಟ್ ಸಿಟಿಯ ಡಾಕ್ಟರ್, ಮಾಜಿ ಶಾಸಕರು ಸೇರಿದಂತೆ ಸುಶಿಕ್ಷಿತರನ್ನು ಬಿಟ್ಟಿಲ್ಲ. ಕ್ಯಾಶ್ಲೆಸ್ ಆನ್ಲೈನ್ ವ್ಯವಹಾರಗಳು ಹೆಚ್ಚಾಗುತ್ತಿದ್ದಂತೆ ಸೈಬರ್ ಅಪರಾಧ ಕೃತ್ಯಗಳು ಹೆಚ್ಚಾಗುತ್ತಿರುವುದು ಸಾರ್ವಜನಿಕರಲ್ಲಿ ಆತಂಕವನ್ನ ಮೂಡಿಸಿದೆ. ಅದರಲ್ಲೂ ಕಾರ್ಪೊರೇಟ್ ಸಂಸ್ಥೆಗಳು, ಬ್ಯಾಂಕ್ ಕಚೇರಿಗಳಲ್ಲಿ ಕೆಲಸ ಮಾಡುವವರು ಹೆಚ್ಚಾಗಿ ಆನ್ಲೈನ್ ವ್ಯವಹಾರವನ್ನ ಮಾಡುತ್ತಿದ್ದು, ಇವರೇ ಈ ದಂಧೆಗೆ ಬೀಳುತ್ತಿದ್ದಾರೆ. ಉದ್ಯೋಗದ ಆಮಿಷ, ಆಸ್ಪತ್ರೆ ಸಿಬ್ಬಂದಿ ನೆಪ, ಫೇಸ್ಬುಕ್ ವಂಚನೆಗಳು ಇದರಲ್ಲಿ ಅಡಕವಾಗಿದೆ. ಸೈಬರ್ ಕೃತ್ಯಕ್ಕೆ ಫೋನಾಯಿಸಿ ಮಾತನಾಡುವ ವ್ಯಕ್ತಿಗಳು ನಾನಾ ಭಾಷೆಗಳಲ್ಲಿ ಮಾತನಾಡುತ್ತಾರೆ. ಆದರೆ ಅವರ ಭಾಷೆ ಉತ್ತರ ಭಾರತದವರಂತೆ ಕಾಣುವುದಿಲ್ಲ. ಇದು ಮಾತ್ರವಲ್ಲದೆ ಹಣ ವರ್ಗಾವಣೆಯಾದ ಬ್ಯಾಂಕ್ ಖಾತೆಯನ್ನ ನೀಡಲಾಗಿತ್ತು. ಪೊಲೀಸರಿಗೆ ಪತ್ತೆ ಹಚ್ಚುವುದು ಕಷ್ಟ ಸಾಧ್ಯವಲ್ಲ ಎನ್ನುತ್ತಾರೆ ದೂರು ನೀಡಿರುವ ಸಂತ್ರಸ್ತರು.